ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗ ಹಾಗೂ ಪುನೀತ್ ರಾಜ್ಕುಮಾರ್ ಬಳಗದವರಿಂದ ಆಗಲಿರುವ ಚಿತ್ರನಟ ಪುನೀತ್ ರಾಜ್ಕುಮಾರ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸುವ ಕಾರ್ಯಕ್ರಮವು ಉಡುಪಿಯ ಮಾರುತಿ ವೇದಿಕೆಯಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗದ ಅಧ್ಯಕ್ಷ ಒಳಕಾಡು ನಿತ್ಯಾನಂದ, ಕೋಟೆಕ್ ಮಹೇಂದ್ರ ಬ್ಯಾಂಕಿನ ಪ್ರಬಂಧಕ ಶ್ರೀನಿಧಿ ಮತ್ತು ಸಿಬ್ಬಂದಿಗಳು, ಸಾಮಾಜಿಕ ಮುಂದಾಳು ಕೆ ಬಾಲಗಂಗಾಧರ ರಾವ್, ಪ್ರಸಾದ್ ಶೆಟ್ಟಿ, ಸುನಿಲ್ ಶೇಟ್, ಮೈತ್ರಿ ಮಹಮ್ಮದ್, ಮಿತ್ರ ನರ್ಸಿಂಗ್ ಸ್ಕೂಲಿನ ಪ್ರಾಂಶುಪಾಲೆ ನಿಶಾ ಪ್ರಶಾಂತ್, ಶಿಕ್ಷಕಿಯರಾದ ದಿವ್ಯಾ, ವನಿತಾ ಹಾಗೂ ಮಿತ್ರ ನರ್ಸಿಂಗ್ ಸ್ಕೂಲಿನ ವಿದ್ಯಾರ್ಥಿಗಳು, ಪುನೀತ್ ಅಭಿಮಾನಿಗಳು ಭಾಗಿಯಾಗಿದ್ದರು. ವಿಷ್ಣು ಫ್ಲವರ್ ಸ್ಟಾಲಿನ ಮಾಲಕರು ಸಹಕರಿಸಿದರು. ಉಡುಪಿ ಜಿಲ್ಲಾ ನಾಗರಿಕ ಸಮಿತಿ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘ ಹಾಗೂ ಪುನೀತ್ ಅಭಿಮಾನಿಗಳ ಸಂಘದ ವತಿಯಿಂದ ಇವತ್ತು ಪುನೀತ್ ರಾಜ್ಕುಮಾರರ ಭಾವನೆ ಶ್ರದ್ಧಾಂಜಲಿಯನ್ನು ನಾವು ಇವತ್ತು ಆಚರಿಸಿದ್ದೇವೆ. ಯಾಕಂತ ಹೇಳಿದರೆ ನಾವು ಸುಮಾರು ಒಂದು 10-15 ವರ್ಷದ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷನಾಗಿದ್ದೇವೆ ಉಡುಪಿ ಜಿಲ್ಲೆದ್ದು. ಹಾಗಿರುವಾಗ ನಾವು ಅವರನ್ನು ಭೇಟಿಯಾಗಲಿಕ್ಕೆ ಹೋಗುವಾಗ ತಮ್ಮ 3 ಮಕ್ಕಳು ಕೂಡ ನಮಗೆ ಸಿಕ್ಕಿದ್ರು. ಬಹಳಷ್ಟು ನಮಗೆ ಅಲ್ಲಿ ಹೋಗೋಗಳ ನಮಗೆ ಬಹಳಷ್ಟು ಉಪಚಾರವನ್ನು ಮಾಡಿದರು. ಅದು ಅಲ್ಲದೆ ನಮಗೆ ಇಲ್ಲಿ ರಾಜ್ಕುಮಾರ್ ಅಭಿಮಾನಿ ಸಂಘದ ಇರುವಾಗ ಅವರ ಕಾರ್ಯಕ್ರಮಕ್ಕೆ ಬಹಳಷ್ಟು ಜನರಿಗೆ ನಮಗೆ ಉಪಕಾರ ಆಗುವಂಥ ರೀತಿಯಲ್ಲಿ ನಮಗೆ ಮಾಡಿದ್ದಾರೆ. ಹಾಗೂ ಕೂಡ ಈಗಲೂ ಕೂಡ ಅವರು ಬಹಳಷ್ಟು ವೃದ್ಧಾಶ್ರಮ, ಗೋವಾಶ್ರಯಾಲೆ ಇನ್ನಿತರ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಬಹಳಷ್ಟೊಂದು ವಿಶೇಷದವನ್ನು ಹೇಳ್ಬೋದು. ಅಂತಹ ಜನರು ಇವತ್ತು ನಮ್ಮೊಂದಿಗೆ ಇಲ್ಲ. ಯಾಕಂತ ಹೇಳಿದರೆ ಅವರ ದುಃಖವನ್ನು ಸಹಿಸೋದಕ್ಕೆ ಖಂಡಿತ ನಮ್ಮ ಕನ್ನಡದಲ್ಲಿ ಯಾರಿಗೂ ಸಾಧ್ಯ ಇಲ್ಲ ಅಂತ ನಾನು ಹೇಳಬಯಸ್ತೇನೆ. ಅವರ ಕುಟುಂಬಕ್ಕೆ ನಮ್ಮ ದೇವರು ದುಃಖವನ್ನು ಸುಧಾರಿಸಿಕೊಳ್ಳುವಂಥ ಶಕ್ತಿ ಬರಲಿ ಎಂದು ನಾನು ಈ ಮೂಲಕ ಪ್ರಾರ್ಥಿಸಿಕೊಳ್ತಿದ್ದೇನೆ.